ಒಂದು ಕಡೆ ಕರಾವಳಿಯಲ್ಲಿ ಮೀನು ಬಲು ದುಬಾರಿ ಆದರೆ ಇನ್ನೊಂದೆಡೆ ಓಮನ್ ದೇಶದ ಬಂಗುಡೆ ಬೂತಾಯಿ ನಮ್ಮಲ್ಲಿಗೆ ಎಂಟ್ರಿ ಕೊಟ್ಟಿದೆ. ಈ ಬಾರಿ ಮೀನಿನ ಉತ್ಪತ್ತಿ ಕಡಿಮೆಯಾಗಿದ್ದು ಮಾರುಕಟ್ಟೆಗೆ ದೊಡ್ಡ ಗಾತ್ರದ ಓಮನ್ ಮೀನುಗಳು ಲಗ್ಗೆ ಇಟ್ಟಿದೆ. ಇದೀಗ ಅದನ್ನು ಖರೀದಿಸಲು ಜನ ಮುಗಿಬೀಳ್ತಾ ಇದ್ದಾರೆ. ಹಾಗಾದರೆ ಈ ಮೀನಿನ ವಿಶೇಷತೆ ಏನು, ಮಾರ್ಕೆಟ್ನಲ್ಲಿ ಯಾವ ತರ ಡಿಮ್ಯಾಂಡ್ ಇದೆ, ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇಶದ ಪಶ್ಚಿಮ ಕರಾವಳಿಯಲ್ಲಿ ಈ ಬಾರಿ ಬೂತಾಯಿ ಮೀನು ವಿಪರೀತ ಕಡಿಮೆಯಾಗಿದ್ದು, ಇದನ್ನ ಸರಿದೂಗಿಸಲು ಓಮನ್ನಿಂದ ಬೂತಾಯಿ ಬಂದಿದೆ. ಅದಕ್ಕೂ ವಿಪರೀತವಾದ ಬೇಡಿಕೆ ಇದೆ. ಹೌದು, ಇಲ್ಲಿನ ಬೂತಾಯಿಯ 2 ಪಟ್ಟು ದೊಡ್ಡದಿರುವ ಸಾಧಾರಣ ಬಂಗುಡೆಯಷ್ಟು ಈ ಓಮನ್ ಬೂತಾಯಿಯ ಗಾತ್ರವಿದೆ. ಸಣ್ಣ ಬಂಗುಡೆ ಮತ್ತು ದೊಡ್ಡ ಬೂತಾಯಿ ರುಚಿ ಕಡಿಮೆ, ದೊಡ್ಡ ಬಂಗುಡೆ ಸಣ್ಣ ಬೂತಾಯಿಯ ರುಚಿ ಜಾಸ್ತಿ ಎಂಬ ಮಾತಿಗೆ ವ್ಯತಿರಿಕ್ತವಾಗಿ ಈ ಬೂತಾಯಿಯ ಸ್ವಾದವಿದೆ. ಹಾಗಾಗಿ ಬೇಡಿಕೆಯೂ ಹೆಚ್ಚಿದೆ. ಈ ಸಲ ನಮಗೆ ದೊಡ್ಡ ಗಾತ್ರದ ಮೀನುಗಳು ಸಿಗ್ತಾ ಇಲ್ಲ, ಬೂತಾಯಿ ಮತ್ತು ಬಂಗುಡೆ. ಆದ ಕಾರಣ ಒಮನ್ ದೇಶದಿಂದ ಬರ್ತಾ ಉಂಟು. ಗುಜರಾತ್ಗೆ ಬಂದು ಇಳಿದು ಅದು ಟ್ರೈನಲ್ಲಿ ಈ ಕಡೆ ಬರ್ತದೆ. ಅಂದರೆ ನಮಗೆ ದೊಡ್ಡ ಗಾತ್ರದ ಮೀನು ಸಿಗ್ತದೆ, ಅದು ತುಂಬ ರುಚಿ ಇರ್ತದೆ. ನಮಗೆ ಹೋಟೆಲ್ಗಳಿಗೆಲ್ಲ ಅದೇ ಒಳ್ಳೆ ಬೇಡಿಕೆ ಉಂಟು. ಆದ ಕಾರಣ ಅದನ್ನೇ ನಾವು ತರ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಇಲ್ಲಿದು ಬಂಗುಡೆ ಏನಂತ ಹೇಳಿದರೆ ನಿಮಗೆ 8-9 ಬರ್ತದೆ ಕಿಲೋದಲ್ಲಿ. ಹೋಟೆಲ್ನಲ್ಲಿ ಅದನ್ನು ತೆಗೊಳ್ತಾ ಇಲ್ಲ, ಅಂದರೆ ಅವರಿಗೆ ಅದು ಗ್ರಾಹಕರಿಗೆ ಕೊಡಲಿಕ್ಕೆ ಸರಿ ಕಾಣ್ತಾ ಇಲ್ಲ. ಇದಾದರೆ ಕೆಜಿಯಲ್ಲಿ 3-4 ಬರ್ತದೆ. ಬೂತಾಯಿ ಕೂಡ 10-15 ಬರ್ತದೆ ಕಿಲೋದಲ್ಲಿ. ಅಂದರೆ ಹೋಟೆಲ್ ಕಸ್ಟಮರಿಗೆ ಕೊಡಲಿಕ್ಕೆ ಅವರಿಗೆ ಒಂದು ಈಸಿ ಆಗ್ತದೆ. ಅದಕ್ಕೆ ಆ ರೇಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಇದೆ ರೇಟ್. ಹೌದು, ಅಲ್ಲ, ಇದು ಒಮನ್ ಬಂಗುಡೆಗೆ 400 ರೂಪಾಯಿ ಉಂಟು ಕೆಜಿಗೆ, ಬೂತಾಯಿಗೆ 250. ನಮ್ಮ ಮಂಗಳೂರಿನ ಚಿಕ್ಕ ಬಂಗುಡೆಗೆ 160 ರೂಪಾಯಿ ನಾವು ಕೊಡೋದಿಲ್ಲ. ಅದು ನಮ್ಮ ಕಸ್ಟಮರಿಗೆಲ್ಲ ಆಗ್ತದೆ, ಮನೆಯವರಿಗೆಲ್ಲ ತಗೊಂಡು ಹೋಗ್ಲಿಕ್ಕೆಲ್ಲ ಈಸಿ. ಅದು ರುಚಿಯೆಲ್ಲ ಒಂದೇ ಲೆಕ್ಕ ಉಂಟು, ಒಳ್ಳೆ ರುಚಿ ಉಂಟು, ಒಳ್ಳೆ ಬೇಡಿಕೆ ಉಂಟು ಅದಕ್ಕೆ. ಈಗ ಮಂಗಳೂರಿನ ಬೂತಾಯಿಗೆ 400 ರೂಪಾಯಿ ಉಂಟು ಕೆಜಿಗೆ. ಹೌದು, 400 ರೂಪಾಯಿ ಉಂಟು ಕಿಲೋಕ್ಕೆ. ಇನ್ನು ಪ್ರತಿದಿನ ಓಮನ್ನಿಂದ ಗೋವಾಗೆ ಬಂದು ಅಲ್ಲಿಂದ ಮಲ್ಪೆಗೆ 2 ಕಂಟೈನರ್ ಓಮನ್ ಬೂತಾಯಿ ಬರ್ತಾ ಇದೆ. ಮಲ್ಪೆ ಮಾತ್ರವಲ್ಲದೆ ಮಂಗಳೂರು, ರತ್ನಗಿರಿ, ಪಾಂಡಿಚೇರಿ, ಕೇರಳಕ್ಕೂ ಕೂಡ ಈ ಒಂದು ಓಮನ್ ಬೂತಾಯಿಯ ಸರಬರಾಜು ಆಗ್ತಾ ಇದೆ. ಆದರೆ ಓಮನ್ ಮತ್ತು ಭಾರತ ಪಶ್ಚಿಮ ಕರಾವಳಿ ಒಂದೇ ಸಮುದ್ರದ 2 ದಡದಲ್ಲಿದೆ. ಒಂದೇ ಸಮುದ್ರದ 2 ತುದಿಯಲ್ಲಿ ಒಂದೇ ಮೀನು 2 ಆಕಾರದಲ್ಲಿ ಇರೋದು ಸೋಜಿಗವನ್ನ ತಂದಿದೆ. ರುಚಿಯಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸವಿಲ್ಲ ಅಂತಾರೆ ಮೀನು ಸವಿದವರು. ಹೊಸದಾಗಿ ಈಗ ಒಂದು ನಮ್ಮ ಪುತ್ತೂರು ಮಾರ್ಕೆಟಿಗೆ ಬಂಗುಡೆ ಮತ್ತು ಬೂತಾಯಿ, ನಾವು ತುಳುವಲ್ಲಿ ಹೇಳೋದಾದರೆ ಅಂತ ಒಂದು ಮೀನು ಬಂದಿದೆ. ನಮಗೆ ಒಂದು ಖರೀದಿಸಿದೊಂದು ವಿಶೇಷತೆ. ಯಾಕಂದರೆ ಈ ಮಾರ್ಕೆಟಲ್ಲಿ ಇವರು ಕೊಡೋದಕ್ಕೆ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಅದನ್ನು ಕೊಡುವ ರೀತಿ ಅವರ ಒಂದು ಮಾತುಕತೆ, ಅವರ ನಮ್ಮಲ್ಲಿ ಮಾಡುವ ಬಿಹೇವಿಯರ್ ಎಲ್ಲ ಒಳ್ಳೆದುಂಟು, ಚೆನ್ನಾಗಿರುತ್ತೆ. ಇಂಥ ಮಾರ್ಕೆಟಲ್ಲಿ ಇದನ್ನೊಂದು ಖರೀದಿಸಿ ನಮಗೊಂದು ಉತ್ಸಾಹ. ಹಾಗಾಗಿ ನಾವು ಅತಿ ಹೆಚ್ಚಾಗಿ ಇಲ್ಲಿ ಒಂದು ಇದೇ ಮಾರ್ಕೆಟಿಗೆ ಬರುವುದು. ಇಲ್ಲಿ ನಾವು ಸ್ಥಳೀಯರೇ, ಇಲ್ಲಿನವರೇ. ಬಹಳ ಉತ್ತಮವಾದ ಸೇವೆ, ಹಾಗೆಯೇ ಅಂಥ ವಿಧವಾದ ಬೇರೆ ರೀತಿಯ ಮೀನುಗಳು ಇಲ್ಲಿ ಮಾರ್ಕೆಟಲ್ಲಿ ನಮಗೆ ಲಭ್ಯವಿದೆ. ಭಾಳ ಖುಷಿ ಆಗ್ತಿದೆ. ಅದೇನು ಒಮ್ಮನ್ ದೇಶದಿಂದ ಬರ್ತೇವೆ, ನಮಗೊಂದೇನು ಖುಷಿ. ಅದರಿಂದ ನಾವು ಮಂಗಳೂರಿನ ಮೀನು, ಈ ಮಲ್ಪೆ ಮಂಗಳೂರಿನಿಂದ ತಿಂದವ್ರಿಗೆ ಗೊತ್ತಲ್ಲದೆ, ಇನ್ನು ಹೊರಗಿಂದ ಏನು ನೋಡ್ಲಿಕ್ಕೆ ಒಂದು ಥರ ಇದೆಯಪ್ಪ. ಆದರೆ ಅದನ್ನು ಸವಿರುಚಿ ನೋಡುವ ಒಂದ್ಸಲ. ಒಂದು ಕಡೆ ಸಮುದ್ರದಲ್ಲಿ ಬದಲಾವಣೆಯಾದಾಗ ಮೀನಿನ ಆಕಾರ, ರುಚಿ ಬದಲಾಗುತ್ತದೆ. ಹಾಗಾಗಿ ಅರಬ್ಬಿ ಸಮುದ್ರದ ಮೀನಿಗಿರುವ ರುಚಿ ಬಂಗಾಳ ಕೊಲ್ಲಿಯಲ್ಲಿ ಸಿಗುವ ಮೀನಿಗಿಲ್ಲ. ಅದಕ್ಕಾಗಿಯೇ ತಮಿಳುನಾಡು, ಆಂಧ್ರದಿಂದ ಬರುವ ಮೀನುಗಳಿಗೆ ಬೇಡಿಕೆ ಕಡಿಮೆ ಇರುತ್ತದೆ. ಆದರೆ ಇದೀಗ ಕರಾವಳಿಗೆ ಬರುವ ಓಮನ್ ದೇಶದ ದೊಡ್ಡ ಗಾತ್ರದ ಬಂಗುಡೆ, ಬೂತಾಯಿ ಮೀನುಗಳಿಗೆ ಭಾರೀ ಬೇಡಿಕೆ ಹೆಚ್ಚಿದೆ. ಶರತ್ ಪುತ್ತೂರು, ನಮ್ಮ ಕುಲ ನ್ಯೂಸ್ 24x7.